ಚಿಲಿಪಿಲಿ ಕಲರವದೊಂದಿಗೆ ಸೂರ್ಯನ ಕಿರಣಗಳು ದಶ ದಿಕ್ಕಿಗೆ ಪಸರಿಸಿ ತನ್ನ ಅಗಮ್ಯ ಚೇತನವನ್ನು ಹರಡಿ ಈ ಶುಭ ಸಂಜೆಯ ಸೊಬಗನ್ನು ನೀಡಿ ಈಗ ತಾನೇ ಮೆಲ್ಲನೆ ಜಾರಿ ಚಂದ್ರನ ಬೆಳಕು ಭೂಮಿಗೆ ಚಿಮ್ಮಲು ಅಣಿಯಾಗಿರುವ ಈ ಶುಭ ಸಂಜೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಆಗಮಿಸಿರುವ ಎಲ್ಲರನ್ನು ಪ್ರೀತಿಯಿಂದ ನಲ್ಮೆಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಎನ್ನುವ ಧ್ಯೇಯ ವಾಕ್ಯದಂತೆ ನಮ್ಮೆಲ್ಲ ಪ್ರಯತ್ನಗಳಿಗೆ ಫಲ ನೀಡುವವನು ಆ ಭಗವಂತ. ಆ ಫಲಕ್ಕಾಗಿ ಅವನನ್ನು ಪ್ರಾರ್ಥಿಸುವುದು ನಮ್ಮ ಕರ್ತವ್ಯ. ಈ ನಮ್ಮ ಕಾರ್ಯಕ್ರಮವು ಸಾಂಗವಾಗಿ ನೆರವೇರಲೆಂದು ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಜಗವೈ ಜನವನಿ ಬೆಳಗು ಬಾ, ಓ ಬೆಳಕೆ ಬೆಳಕೆ ನೀ ಮೋಡಿ ಬಾ. ಈ ಜಗವೈ ಜನವನಿ ಬೆಳಗು ಬಾ, ಅಮರ ಜ್ಯೋತಿ ಕಿರಣವಾಗಿ ಉದಿಸಿ ಉದಿಸಿ ಬಾ. ತಿಮಿರ ಕಳೆವ ಹಣತೆಯಾಗಿ ಬೆಳಗಿ ಬೆಳಗಿ ಬಾ. ಹಿಮದೊಳಿರುವ ಕಂಪಿನಂತೆ ಸೂಸಿ ಸೂಸಿ ಬಾ. ಹಿಮದೊಳಿರುವ ಬೆಳಪಿನಂತೆ ಹೊಳೆದು ಹೊಳೆದು ಬಾ. ಓ ಬೆಳಕೆ ಬೆಳಕೆ ನೀ ಮೂಡಿ ಬಾ. ಈ ಜಗವೈ ಜನವನಿ ಬೆಳಗು ಬಾ, ಓ ಬೆಳಕೆ ಬೆಳಕೆ ನೀ ಮೂಡಿ ಬಾ. ಈ ಜಗವೈ ಜನವನಿ ಬೆಳಗು ಬಾ. ನಮ್ಮ ಶಾಲೆಯ ಮೇಲೆ ಅಭಿಮಾನವಿಟ್ಟು ಆಗಮಿಸಿದ್ದಾರೆ ನಮ್ಮ ಮುಸ್ತಾಕ್ ಪಟ್ಲ ಕೌನ್ಸಿಲರ್. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಸೇರಿದ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ STMCಯ ಸದಸ್ಯರಾದ ಶ್ರೀಮತಿ ಗೀತಾ ಇವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾರೆ. ಕರ್ನಾಟಕ ರಾಜ್ಯ ಶಾಲಾ ಪ್ರಾಥಮಿಕ ಶಿಕ್ಷಕರ ಸಂಘ ಇವರು ನಮ್ಮ ಶಾಲೆಯ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದ್ದಾರೆ. ಇವರಿಗೆ ಆತ್ಮೀಯ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ 2018-19 ಸಾಲಿನ ಪ್ರತಿಭಾ ಪ್ರದರ್ಶನದ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆಯ ಹಾದಿಯಲ್ಲಿ ನಾವು ಹೇಗಿರಬೇಕು, ಸಮಾಜವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕೆಂಬ ಬದುಕಿನ ಪಾಠವನ್ನು ಕಲಿಸಿಕೊಟ್ಟಂತಹ ಎಲ್ಲ ಗಣ್ಯಾತಿ ಗಣ್ಯ ಅತಿಥಿಗಳೇ, ಮಿತ್ರರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಪ್ರೀತಿಯ ಸಹೋದರಿಯರೇ, ಪೋಷಕರೇ, ಪುಟಾಣಿ ಮಕ್ಕಳೇ, ವಿಶೇಷವಾಗಿ ಬಬ್ಬುಕಟ್ಟೆ ಎಂಬ ಪ್ರದೇಶಕ್ಕೆ ಒಂದು ಎರಡು ಮುತ್ತಿನ ಕಿರೀಟಗಳಂತ ಹೇಳಬೇಕು. ಈ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಒಂದಲ್ಲ ಒಂದು ರೀತಿಯಲ್ಲಿ ವಿನೂತನವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಈ ಪರಿಸರದಲ್ಲಿ ಒಂದು ಸರ್ಕಾರಿ ಶಾಲೆ ಇದ್ದರೆ ಅದು ಹೇಗಿರಬೇಕು ಮತ್ತು ಅಲ್ಲಿಯ ವಿದ್ಯಾರ್ಥಿಗಳು ಏನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಅಕ್ಕಪಕ್ಕದಲ್ಲಿ ಖಾಸಗಿ ಶಾಲೆಗಳಿದ್ರೂ ಕೂಡ ಅದನ್ನು ತೋರಿಸಿಕೊಟ್ಟಂತಹ ನನ್ನೆಲ್ಲ ಶಿಕ್ಷಕರ ಮಿತ್ರರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನೆಗಳನ್ನು ನಾನು ಮೊದಲನೆಯದಾಗಿ ಖಾಸಗಿ ಶಾಲೆಗಳ ಏನು ಪ್ರಭಾವ ಯಾವ ರೀತಿ ಅಂತ ಹೇಳಿದರೆ, ಇವತ್ತು ಪೋಷಕರನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಖಾಸಗಿ ಶಾಲೆಗಳು ಕೂಡ ಸ್ಪಾನ್ಸರ್ಶಿಪ್ಪಲ್ಲಿ ಅಂದರೆ ಅವರಿಗೆ ಅನುದಾನ ಕೊಡುವ ಮೂಲಕ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೆಳೀತಾ ಇದೆ. ಆದರೆ ಇವತ್ತು ಯಾರಿಗೂ ಗೊತ್ತಿಲ್ಲ, ಕಲೀಲಿಕ್ಕೆ ನಾವೇನು ಖಾಸಗಿ ಶಾಲೆಗಳನ್ನು ದೂರ್ತಾ ಇಲ್ಲ, ಆದರೆ ಕಲೀಲಿಕ್ಕೆ ನಿಮ್ಮ ಮಕ್ಕಳಿಗೆ ಕಂಗ್ಲೀಷನ್ನು ಕಲಿಯುವಂಥ ನೆಲೆಯಲ್ಲಿ ಬರೀ ಏನೋ ಒಂದು ರೀತಿಯ ನೆವನ ಇಟ್ಕೊಂಡು ನಾವು ಕಲಿಸ್ತೇವೆ. ಆದರೆ ಅದೆಲ್ಲ ಕಲಿತ ಮೇಲೆ ಯಾವ ರೀತಿ ಸರ್ಕಾರಿ ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ
ಎಲ್ಲ ರಾಜಕೀಯ ವ್ಯಕ್ತಿಗಳ ಜೊತೆ ಎಲ್ಲ ಧೀಮಂತರ ಮನೆ ಬಾಗಿಲಲ್ಲಿ ಹೋಗುವಂಥ ಪರಿಸ್ಥಿತಿ ಇವತ್ತಾಗಿದೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಇವತ್ತು ಸರ್ಕಾರದ ನಿಯಮಾವಳಿಗಳಿರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಈ ರೀತಿ ಬೆಳೆದಂತೆಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಮಕ್ಕಳಿಗೆ, ಅದು ಕನ್ನಡ ಮಾಧ್ಯಮದಲ್ಲಿ ಕಲಿತಂಥ ಮಕ್ಕಳಿಗೆ ಕೂಡ ವಿಶೇಷವಾದಂಥ ಆದ್ಯತೆ ಸರ್ಕಾರಿ ಕೆಲಸಗಳಿಗೆ ಸಿಗ್ಬೋದು ಎಂಬ ಸತ್ಯ ಅದು ಇನ್ನೂ ಕೂಡ ದೂರವಾಗಿಲ್ಲ. ಅಂಥ ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ, ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಕಂಗಾಲಾಗ್ತಾ ಇದ್ದಾರೆ ಶಿಕ್ಷಕರು. ನಿನ್ನೆ ಒಬ್ಬರು ಹಿರಿಯ ಶಿಕ್ಷಕರು ಹೇಳಿದ ಮಾತು ಎಲ್ಲೋ ಮನಸ್ಸನ್ನು ಮುಟ್ಟಿತ್ತು. ನಮ್ಮ ಶಾಲೆಗೆ ಬರುವ ಮಕ್ಕಳು ನಮ್ಮ ಅನ್ನದಾತರು ಅಂತ ಹೇಳಿದರು. ನಾನು ಈ ಮಾತನ್ನು ರೈತರ ಬಗ್ಗೆ ಕೇಳಿದ್ದೇನೆ. ಯಾಕಂದರೆ ಕೃಷಿಯಲ್ಲಿ ಅಜ್ಜಿ ಕಲಿಸಿಕೊಟ್ಟ ಪಾಠದಾಗೆ ಒಲವು ಜಾಸ್ತಿ, ಆದರೆ ಈಗ ದೇಹ ಹಿಡ್ಕೊಂಡು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಕಷ್ಟ. ಆದರೆ ನಾವೆಲ್ಲ ಅನ್ನದಾತರು ಅಂತೇಳಿ ಎಲ್ಲ ಕಡೆ ಹೋದಾಗ ಭಾಷಣದಲ್ಲಿ ಬಿಗಿತೇವೆ, ಅದು ರೈತರು ಅಂತೇಳಿ. ಅದರೊಬ್ಬ ಹಿರಿಯ ಶಿಕ್ಷಕರು, ಅವರೇನು ಇನ್ನೊಂದೆರಡು ವರ್ಷದಲ್ಲಿ ರಿಟೈರ್ಡ್ ಆಗ್ತಾರೆ ಸರ್ಕಾರಿ ಶಾಲೆಯ, ಅವರು ಮಾತಲ್ಲಿ ಹೇಳಿದರು, ಮೇಡಮ್ ನನಗೆ ನಮ್ಮ ಶಾಲೆಗೆ ಬರುವಂಥ ಮಕ್ಕಳೇ ನಮ್ಮ ಅನ್ನದಾತರು ಅಂತೇಳಿ. ಅವರಿಗೆ ಬೇರೆ ರೀತಿಯಲ್ಲಿ ಕೂಡ ಇರ್ಬೋದು, ಆದರೆ ಇವತ್ತು ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ ಎಂಬುದನ್ನು ಈ ಶಾಲೆ ಕಲಿಸಿಕೊಟ್ಟಿದೆ. ಅಂಥ ಸಂದರ್ಭದಲ್ಲಿ ಪೋಷಕರಲ್ಲಿ ಒಂದೇ ವಿನಂತಿ, ನಿಮ್ಮ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭೆಗಳಿವೆ, ಇವತ್ತು ಕೊಟ್ಟಿದ್ದಾರೆ ಪ್ರತಿಭಾ ಪ್ರದರ್ಶನ. ನಮ್ಮ ಮುಖ್ಯೋಪಾಧ್ಯಾಯನಿಯರು ಹೇಳಿದರು, ಮುಂದಕ್ಕೆ ಅವರು ಯಕ್ಷಗಾನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ. ಇಂಥ ಪ್ರತಿಭಾ ಪ್ರದರ್ಶನದಲ್ಲಿ ಮಕ್ಕಳಿಗೆ ವಿಶೇಷವಾದಂತಹ ಈ ಒಲವನ್ನು, ಅದು ಬೇರೆ ಬೇರೆ ಕಲೆ, ಸಾಹಿತ್ಯ, ಕ್ರೀಡೆ, ಸಾಂಸ್ಕೃತಿಕವಾಗಿ ಇಂಥ ಒಂದು ಆ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಮುಂದೆ ಅವರ ಜೀವನಕ್ಕೆ ಒಂದು ಹೊಸತನವನ್ನು ಕೊಡುವಂಥ ಕೆಲಸವನ್ನು ರಾತ್ರಿ ಹಗಲು ಒಂದು ನಿಷ್ಕಲ್ಮಸವಾಗಿ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಪಡೆಯದೆ ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ನಾವೆಲ್ಲ ಅವರಿಗೆ ಅಭಿನಂದನೆಯ ಮೂಲಕ ಅವರಿಗೆ ತಲೆಬಾಗಿ ಅವರಿಗೆ ನಮಸ್ಕರಿಸಬೇಕಾಗ್ತದೆ. ಇಂಥ ನಿಟ್ಟಿನಲ್ಲಿ ಖಂಡಿತವಾಗಿ ಇಲ್ಲಿ ಭಾಷಣ ಕೇಳಲಿಕ್ಕೆ ಕೂತವರು ಯಾರಿಲ್ಲ. ಕಲ್ಲು ಶಿಲೆ ಆಗಬೇಕಿದ್ರೆ ಆ ಶಿಲ್ಪಿ ಭಾಳಷ್ಟು ಕೆತ್ತಿಸ್ಕೊಂಡು ಅವನು ಕಲ್ಲನ್ನು ಶಿಲೆಯನ್ನಾಗಿ ಮಾಡ್ತಾನೆ. ಅದೇ ರೀತಿ ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಅಥವಾ ನಮ್ಮ ಮಕ್ಕಳು ಎಲ್ಲಾದರೂ ಕೆಟ್ಟ ಹಾದಿಯಲ್ಲಿ ನಡೆಯುವಾಗ ಕೇವಲ ಅದು ಶಿಕ್ಷಕರ ಮಾತ್ರ ಅದನ್ನು ಸರಿಪಡಿಸುವ ಹಾದಿ ಆಗಿರದೆ, ನಿಮ್ಮ ಮಕ್ಕಳಿಗೆ ನಿಮ್ಮ ಯಾವುದೇ ಇರ್ಬೋದು, ನಿಮ್ಮ ಯಾವುದೇ ಕುಲಗೋತ್ರದಲ್ಲಿರುವಂತಹ ಸಂಸ್ಕಾರಗಳನ್ನು ಕಲಿಸುವುದರ ಜೊತೆಗೆ ಅವರು ಉತ್ತಮ ಹಾದಿಯಲ್ಲಿ ನಡೆಯುವಾಗ ನೀವು ಕೂಡ ಶಿಕ್ಷಕರ ಜೊತೆ ಪೋಷಕರ ಕೈ ಜೋಡಿಸಿದಾಗ ಯಾವುದೇ ದುಷ್ಕೃತ್ಯಗಳು ಎದುರಾಗಿರಲಿ, ಖಂಡಿತವಾಗಿ ಹೇಳ್ತೇನೆ ನಮ್ಮ ಮಕ್ಕಳು ದಾರಿ ತಪ್ಪುವುದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಸರ್ ಹೇಳ್ತಾ ಇದ್ರು, ಮೇಡಮ್ ನೀವೀಗ ಹೋಗ್ತಾ ಇದ್ದೀರಾ ಕೌನ್ಸಿಲಿಂಗಿಗೆ ಅಂತೇಳಿ. ಆದರೆ ನನಗೆ ಗೊತ್ತಿರುವಾಗ ಅದು ಬಿಟ್ಟರೂ ಕೂಡ ಈ ರಾಜಕೀಯದಲ್ಲಿ ಕೂಡ ಪ್ರತಿ ಸಲ ನನಗೆ ಬರುವಂಥ ಪೋಷಕರ ಮಾತುಗಳು, ಆ ಶಾಲೆಗೆ ಹೋಗಿ ಎಲ್ಲೋ ನನ್ನ ಮಗು ಕೆಟ್ಟಿತ್ತು, ಹಾಗಾಯಿತು ಹೀಗಾಯಿತು. ಅದು ಈ ಟೀನೇಜಲ್ಲಿ 7th 8th 9th 10th ಅಲ್ಲೆಲ್ಲ ಮಕ್ಕಳಲ್ಲಿ ಬದಲಾವಣೆಗಳು ಕಂಡು ಬರ್ತದೆ. ಇಂಥ ಸಂದರ್ಭದಲ್ಲಿ ನೀವು ಸರಿಯಾಗಿದ್ಕೊಂಡು ಕಾಲಕ್ಕೆ ಮಕ್ಕಳಿಗೆ ಅವರ ಬೇಸಿಕ್ ನೀಡ್ಸ್, ನಾವೇನು ಹೇಳ್ತೇವೆ, ಊಟ, ವಸತಿ, ಬಟ್ಟೆ ಅಥವಾ ಒಳ್ಳೆ ಪುಸ್ತಕ, ಬ್ಯಾಗ್ ಕೊಟ್ಟ ಕೂಡಲೇ ಪೋಷಕರ ಆ ಕೆಲಸ ಮುಗಿಯುವುದಿಲ್ಲ ಸ್ನೇಹಿತರೆ. ಆ ಮಕ್ಕಳಿಗೆ ಸ್ವಲ್ಪ ಸಮಯ, ಇವತ್ತು ಮಾಧ್ಯಮಗಳ ಪ್ರಭಾವ ಎಷ್ಟೊತ್ತು ಇದೆ ಅಂತ ಹೇಳಿದರೆ ಬಹುಶಃ ಇಲ್ಲಿ ಕೂತ್ಕೊಂಡ ಕೆಲವು ತಾಯಂದಿರು ಒದ್ದಾಡ್ತಾ ಇರ್ತಾರೆ. ಎಲ್ಲೋ ಕಷ್ಟದಲ್ಲಿ ಇವತ್ತು ಮಕ್ಕಳ ಡ್ಯಾನ್ಸ್ ನೋಡಲಿಕ್ಕೋ ಯಕ್ಷಗಾನ ನೋಡಲಿಕ್ಕೋ ಬಂದಿರ್ಬೋದು. ಇವತ್ತು ಮನೆ ಒಂದು 3 ಬಾಗಿಲಿರ್ಬೋದು, ಮತ್ತು ರಾಧಾರಮಣ ಇರ್ಬೋದು, ಯಾವುದೆಲ್ಲ ಸೀರೆಗಳು ಮಿಸ್ ಆಗ್ತಾ ಇದೆ ಅಂತ ಹೇಳಿ ಮನಸ್ಸಲ್ಲಿ ಎಷ್ಟೋ ಬೈಕೊಳ್ತಾ ಇರ್ಬೋದು. ಅಥವಾ ಸ್ವಲ್ಪ ಈ ಇದೆಯಲ್ವಾ ಜಂಗಮವಾಣಿ, ದೂತವಾಣಿ, ಇದೆಲ್ಲ ಸ್ವಲ್ಪ ಆಪ್ರೇಟ್ ಮಾಡಲಿಕ್ಕೆ ಗೊತ್ತಿದ್ರೆ ನಾನು ಮಾತಾಡ್ತಾ ಇರ್ಬೋದು ನಾವು ವೇದಿಕೆಯಲ್ಲಿ ಗಂಟೆಗಟ್ಟಲೆ, ಅಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ನೋಡುವಂಥ ಪರಿಸ್ಥಿತಿಯನ್ನು ಇವತ್ತು ಮಾಧ್ಯಮ ನಮ್ಮ ಮೇಲೆ ತಂದು ಹಾಕಿದಂತ ಹೇಳಿದರೆ, ಇವತ್ತು ನಾವು ಎಷ್ಟು ಬೆಳೆದಿದ್ದೇವೆ ಅಷ್ಟೇ ಕೂಡ ಟೆಕ್ನಾಲಜಿ ಬೆಳೆದಿದೆ, ಇದೆಲ್ಲವೂ ಬೇಕು. ಆದರೆ ಇಂಥ ಬೆಳವಣಿಗೆಯಲ್ಲಿ ನಮ್ಮ ಮಕ್ಕಳು ಮತ್ತು ನಾವು ಕೂಡ ದಾರಿ ತಪ್ಪಲಿಕ್ಕೆ ಎಲ್ಲೋ ಒಂದು ಎಡೆ ಮಾಡಿಕೊಟ್ಟಿದ್ದೇವೆ ಅಂತ ಹೇಳ್ತಾ, ವಿಶೇಷವಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ನನ್ನ ಎಲ್ಲ ಶಿಕ್ಷಕ ವೃಂದಕ್ಕೂ ಮತ್ತು ಅವರಿಗೆ ಬೆಂಗಾವಲಾಗಿ ಸಹಕರಿಸುವಂಥ ಎಲ್ಲ ನನ್ನ ಪೋಷಕ ವೃಂದದ ಮಿತ್ರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಈ ಶಾಲೆ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆಗಳನ್ನು ಮಾಡಿ ನಮ್ಮ ಕ್ಷೇತ್ರಕ್ಕೆ ಒಂದು ಉತ್ತಮ ಹೆಸರನ್ನು ತರುವಂತಹ ಒಂದು ಕೆಲಸವಾಗಲಿ, ತಮ್ಮೆಲ್ಲರ ಸಂಪೂರ್ಣವಾದಂತಹ ಸಹಕಾರ ಈ ಶಾಲೆಯ ಮೇಲಿರಲಿ ಅಂತ ಹೇಳ್ತಾ, ಸರ್ಕಾರಿ ಶಾಲೆಯನ್ನು ಉಳಿಸೋಣ. ಮುಂದಿನ ವರ್ಷಗಳಲ್ಲಿ ಪ್ರತಿ ಪೋಷಕರು ದಯವಿಟ್ಟು
ನಿಮ್ಮ ಮನೆ ಪಕ್ಕ ನಿಮ್ಮ ಆಸುಪಾಸಿನಲ್ಲಿ ಯಾರಾದರೂ ಹೊಸಬರು ಬಂದಿದ್ರೆ ಅಥವಾ ಹೊಸ ಮಕ್ಕಳ ಸೇರ್ಪಡೆಗೆ ನೀವೊಂದು ಅವರಿಗೆ ಸಹಕಾರವನ್ನು ಕೊಟ್ಟು ಈ ಶಾಲೆಯ ಬಗ್ಗೆ ಉತ್ತಮವಾದಂಥ ಬೆಳವಣಿಗೆಯನ್ನು ಮಾಡಿದರೆ ಖಂಡಿತವಾಗಿ ಹೇಳ್ತೇವೆ, ಏನಾದರೂ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತ ಋಣವನ್ನು ತೀರಿಸಬೇಕು ಅಂತ ಹೇಳಿದರೆ ಅದೇ ಒಂದು ದೊಡ್ಡ ಋಣ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ, ಕಲೆಗೊಂದು ವೇದಿಕೆ, ವೇದಿಕೆಗೊಂದು ಅಲಂಕಾರ. ಈ ಅಲಂಕಾರದ ವೇದಿಕೆಯನ್ನು ತುಂಬಲು ವಿಧ ವಿಧವಾದ ಕಾರ್ಯಕ್ರಮಗಳು ಇದ್ದರೇನೆ ಒಂದು ಚಂದ. ಮಕ್ಕಳ ಸುಪ್ತ ಪ್ರತಿಭೆಗಳನ್ನು ಹೊರತರುವ ನಾನಾ ಪ್ರಕಾರಗಳಲ್ಲಿ ಒಂದಾದದ್ದು ಹಸ್ತಪ್ರತಿ ತಯಾರಿ. ಲಹರಿ ಎಂಬ ನಾಮಧೇಯದ ನಮ್ಮ ಶಾಲಾ ವಿದ್ಯಾರ್ಥಿಗಳ ಹಸ್ತಪ್ರತಿಯನ್ನು ಬಿಡುಗಡೆಗೊಳಿಸಬೇಕಾಗಿ ಶ್ರೀಯುತ ಮುಸ್ತಾಕ್ ಪಟ್ಲ, ಕೌನ್ಸಿಲರ್ ಬಬ್ಬುಕಟ್ಟೆ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಈಗ 1ನೇ ತರಗತಿ ಮಕ್ಕಳು ಕುಮಾರಿ ವರ್ಷ, ದಯಮಾಡಿ ಎಲ್ಲರೂ ಚಪ್ಪಾಳೆಗಳ ಮೂಲಕ ಈ ಪುಟಾಣಿಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸವಾಬ್ ಬಾಲ್ ಪಾಸಿಂಗ್ ಅಲ್ಲಿ ದ್ವಿತೀಯ, ಕಾವೇರಿ ಅಭಿನಯ ಗೀತೆಯಲ್ಲಿ ದ್ವಿತೀಯ, ಕಾವೇರಿ. ಇನ್ನು 2ನೇ ತರಗತಿ ದೀಕ್ಷಣ್, ಅಭಿನಯ ಗೀತೆಯಲ್ಲಿ ಚಿತ್ರಕಲೆ. ಓಟದಲ್ಲಿ ದ್ವಿತೀಯ ಸಹಲ, ಅಂಕಿತಾ ಛದ್ಮವೇಷ ಸ್ಪರ್ಧೆಯಲ್ಲಿ ಪ್ರಥಮ, ಧ್ಯಾನ್ ಛದ್ಮವೇಷ ಸ್ಪರ್ಧೆಯಲ್ಲಿ ದ್ವಿತೀಯ, ಧ್ಯಾನ್. ಧನ್ಯವಾದಗಳು. ಬಾಲ್ ಪಾಸಿಂಗಲ್ಲಿ ದ್ವಿತೀಯ, ತನ್ಮಯ ಪ್ರಥಮ, 4ನೇ ತರಗತಿ. ಧನ್ಯವಾದಗಳು ಸರ್. ರೇಣುಕಾ ಅಭಿನಯ ಗೀತೆಯಲ್ಲಿ ದ್ವಿತೀಯ, ಬಲೂನ್ ಪಾಸಿಂಗಲ್ಲಿ ದ್ವಿತೀಯ. ಮಮ್ಮಲ್ ಸಾರ್ ಬಲೂನ್ ಪಾಸಿಂಗಲ್ಲಿ ಪ್ರಥಮ, 75 ಮೀಟರ್. ಸಾನಿಯಾ ಬಲೂನ್ ಪಾಸಿಂಗಲ್ಲಿ ಪ್ರಥಮ, 75 ಮೀಟರ್ ಓಟದಲ್ಲಿ ದ್ವಿತೀಯ. ರಾಜೇಶ್ ಚಿತ್ರಕಲೆಯಲ್ಲಿ ದ್ವಿತೀಯ. 5ನೇ ತರಗತಿ. ಚಿದಾನಂದ ಪಿರಮಿಡ್ ರಚನೆಯಲ್ಲಿ ದ್ವಿತೀಯ, 75 ಮೀಟರ್ ಓಟದಲ್ಲಿ ಪ್ರಥಮ.
ಪ್ರಥಮ. ಗೌತಮಿ ಸ್ಟ್ರಾದಲ್ಲಿ ಬಟಾಣಿ ಎಕ್ಕೋದು ದ್ವಿತೀಯ. 75 ಮೀಟರ್ ಓಟದಲ್ಲಿ ಪ್ರಥಮ. ಸಂಗೀತ 75 ಮೀಟರ್ ಓಟದಲ್ಲಿ ದ್ವಿತೀಯ. ಋತಿಕ್ ನಿಧಿಶೋಧದಲ್ಲಿ ಪ್ರಥಮ. ಋತಿಕ್. ಆರನೇ ತರಗತಿ ಮಕ್ಕಳಿಂದ ಲಿಂಬವುಳಿ ಚಮಚ ಓಟ ಹುಡುಗರಲ್ಲೇ ಇಸ್ಮಾಯಿಲ್ ಸನಫ್ ಪ್ರಥಮ. ಹುಡುಗಿಯರಲ್ಲಿ ಚೈತ್ರ ಪ್ರಥಮ. ನೂರು ಮೀಟರ್ ಓಟ ಬಾಯ್ಸ್ ಅಲ್ಲಿ ಸುಜಿತ್ ಪ್ರಥಮ. ಬೊಕ್ಕೆ ತಯಾರಿಕೆಯಲ್ಲಿ ದ್ವಿತೀಯ ಸುಜಿತ್. ದೀಪಕ್ ದ್ವಿತೀಯ. ಬೊಕ್ಕೆ ತಯಾರಿಕೆಯಲ್ಲಿ ದೀಪಕ್ ದ್ವಿತೀಯ. ಇನ್ನು 100 ಮೀಟರ್ ಓಟ ಗರ್ಲ್ಸ್ ಅಲ್ಲಿ ಸುಷ್ಮಿತಾ ಪ್ರಥಮ. ತರಗತಿ. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನ ಕೌಶಿಕ್ ಸ್ಟ್ರಾದಲ್ಲಿ ನೀರು ಕುಡಿಯೋದು ದ್ವಿತೀಯ. ಚೆಸ್ ಆಟದಲ್ಲಿ ದ್ವಿತೀಯ. ಕೌಶಿಕ್. ಕೌಶಿಕ್ ಕೂಡ ಯಕ್ಷಗಾನದಲ್ಲಿ ವೇಷವನ್ನು ಹಾಕ್ತಾ ಇರೋದ್ರಿಂದ ಅವನ ತಂಗಿ ಬಂದು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಸ್ಟ್ರಾದಲ್ಲಿ ನೀರು ಕುಡಿಯುವುದು ಪ್ರಥಮ. ಕೇಶಾಲಂಕಾರ ಪ್ರಥಮ. ಮೆಹಂದಿ ಸ್ಪರ್ಧೆ ದ್ವಿತೀಯ. ಮಂಜುಷ ಪಡೆದಂಥ ಬಹುಮಾನಗಳು: ಸ್ಟ್ರಾದಲ್ಲಿ ನೀರು ಕುಡಿಯುವುದು ದ್ವಿತೀಯ. 100 ಮೀಟರ್ ಓಟ ಪ್ರಥಮ. ನಿಧಿಶೋಧದಲ್ಲಿ ದ್ವಿತೀಯ. ಜಾಹಿದ್ ಖಾನ್ 100 ಮೀಟರ್ ಓಟ ದ್ವಿತೀಯ. ಇವಳಿಗೆ 100 ಮೀಟರ್ ಓಟ ದ್ವಿತೀಯ. ಜಾಹಿದ್ ಹೇಳಿದ್ದಾನೆ. ಜಾಹಿದ್ ಖಾನ್ ವಿನೂತ ನಿಧಿಶೋಧದಲ್ಲಿ ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನ ನಮ್ಮ ಜೀವಿತ 4ನೇ ತರಗತಿ. ರೇಣುಕಾ 4ನೇ ತರಗತಿ.
ಕಶ್ವಿತಾ 7ನೇ ತರಗತಿ 17-18ನೇ ಸಾಲಿನ ವಾರ್ಷಿಕ ಅಂಕಗಳನ್ನು ಪರಿಗಣಿಸಿ ಕೊಡ್ತಾರೆ. ದ್ವಿತೀಯ ಬಹುಮಾನ 2ನೇ ತರಗತಿ ಲವೀಶ್ ಪ್ರಥಮ, ಮನ್ವಿತ್ ದ್ವಿತೀಯ, ಮೂರನೇ ತರಗತಿ ರೇಣುಕಾ ಪ್ರಥಮ, ಜೀವಿತ ದ್ವಿತೀಯ, ನಾಲ್ಕನೇ ತರಗತಿ ಶ್ರಾವ್ಯ ಪ್ರಥಮ, ವಿನೋದ್ ದ್ವಿತೀಯ, ಶ್ರಾವ್ಯ ಪ್ರಥಮ, ವಿನೋದ್ ದ್ವಿತೀಯ. 5ನೇ ತರಗತಿ ದೀಪ್ತಿ ಪ್ರಥಮ, ಸುಜಿತ್ ದ್ವಿತೀಯ. 6ನೇ ತರಗತಿ ನಿಶ್ಮಿತಾ ಪ್ರಥಮ, ಪ್ರಕೃತಿ ದ್ವಿತೀಯ. 7ನೇ ತರಗತಿ ಪ್ರಜ್ಞಾ ಪ್ರಥಮ, ಕೀರ್ತನ ದ್ವಿತೀಯ. ಈಗ 8ನಲ್ಲಿರುವವರು ಪ್ರಥಮ ವರ್ಷ 1ನೇ ತರಗತಿ, ಕಾವೇರಿ ದ್ವಿತೀಯ 2ನೇ ತರಗತಿ. ಸಾಮೂಹಿಕ ಸ್ಪರ್ಧೆ. ಧನ್ಯವಾದಗಳು. ಬಹುಮಾನವನ್ನ ನಮ್ಮ ವೇದಿಕೆಯಲ್ಲಿರುವ ಶ್ರೀಯುತ ಪ್ರದೀಪ್ ಸರ್ ಇವರು. ದೇವರಾಯ ತಂಡ, ಸರ್ಫ್ರಾ ತಂಡ. ವಿದ್ಯಾರ್ಥಿಗಳು ರೆಡಿಯಾಗಿರ್ಬೇಕು, ಬೇಗ ಬೇಗನೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಬಬ್ಬುಗಟ್ಟೆ ಶಾಲೆಯ ಈ ಪ್ರತಿಭಾ ಪ್ರದರ್ಶನದಲ್ಲಿ ನಾವು ಸರ್ಕಾರಿ ಶಾಲೆಯಲ್ಲಿ ಕಲಿತಿರುವ ಮಕ್ಕಳು ಬೇರೆ ಶಾಲೆಗಳಿಗಿಂತ ಪ್ರತಿಭೆಗಳಲ್ಲಿ ಕಮ್ಮಿ ಇಲ್ಲ ಎಂದು ತೋರಿಸಲು ಹಿಂದೆ ಶ್ರಮಪಡುತ್ತಿರುವ ಎಲ್ಲ ಶಿಕ್ಷಕಿಯರನ್ನು ಅಭಿನಂದಿಸುತ್ತಾ, ಇಲ್ಲಿ ನಮ್ಮ ಶಿಕ್ಷಕಿಯರ ಪ್ರಯತ್ನದಿಂದ ಮಕ್ಕಳ ಪ್ರತಿಭೆಯನ್ನು ಹೊರತರಲು ಬಹಳ ಸುಸಜ್ಜಿತವಾಗಿ ಪ್ರಯತ್ನಿಸುತ್ತಾ ಬಂದಿರುತ್ತಾರೆ. ಈ ಶಾಲೆಯು, ಸರ್ಕಾರಿ ಶಾಲೆಯು ಖಂಡಿತವಾಗಿಯೂ ನಮ್ಮ ವಾರ್ಡ್ನಲ್ಲಿರುವುದು ನಮಗೊಂದು ಹೆಮ್ಮೆಯ ವಿಷಯ ಆಗಿದೆ. ಇಷ್ಟಕ್ಕೆ ನಮ್ಮ ಪೋಷಕರ ಕರ್ತವ್ಯ ಮುಗಿಯುವುದಿಲ್ಲ. ಇವರ ಏನು ಪ್ರತಿಭೆಗಳನ್ನು ಪ್ರದರ್ಶಿಸುತ್ತಿದ್ದಾರೋ ಅವುಗಳನ್ನು ಮುಂದುವರಿಸಿ ಅವರ ಪ್ರತಿಭೆಗಳನ್ನು
ಪ್ರೋತ್ಸಾಹಿಸಲು ಮತ್ತು ಅವರು ಸಮಾಜದಲ್ಲಿ ಬೆಳೆಯುತ್ತಾ ಒಂದು ಉತ್ತಮ ನಾಗರಿಕರನ್ನಾಗಿ ಸಮಾಜದ ರಾಷ್ಟ್ರದ ನಿರ್ಮಾಣಕ್ಕಾಗಿ ಅವರು ಕೊಡುಗೆ ಖಂಡಿತ ಇರಬೇಕೆಂದು ಆಶಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟದಾಗಿ ಕೃತಜ್ಞತೆಗಳು. ಧನ್ಯವಾದಗಳು. ಹುಡುಗಿಯರ ಪ್ರಥಮ ನಂದಿನಿ ಸುಷ್ಮಾ ತಂಡ. ತಂಡ. ಮಕ್ಕಳು ಹೇಳಿದ್ದು ಕೇಳಿ, ಎಲ್ಲರೂ ಅಲ್ಲೇ ಕೂತ್ಕೊಳ್ಳಿ, ಇಲ್ಲದಿದ್ರೆ ಬದಿಗೆ ಹೋಗಿ. ದ್ವಿತೀಯ ಶಿವಾಜಿ ತಂಡ. ಶಿವಾಜಿ ತಂಡ ಕಾರ್ತಿಕ್. ಹಗ್ಗ ಜಗ್ಗಾಟದಲ್ಲಿ ಹುಡುಗಿಯರಲ್ಲಿ ಪ್ರಥಮ ನಂದಿನಿ ತಂಡ, ಸುಷ್ಮಾ ತಂಡ. ನೇತ್ರಾವತಿ ತಂಡ ವಿನುತಾ. ದ್ವಿತೀಯ ಕುಮಾರಧಾರ ತಂಡ, ವಿಸ್ಮಿತಾ ತಂಡ. ಎಲ್ಲರೂ ನಮ್ಮ ಪುಟಾಣಿಗಳಿಗೆ ಚಪ್ಪಾಳೆ ತಟ್ಟಿ. ದ್ವಿತೀಯ ಲವೀಶ್ ಮತ್ತು ತಂಡ, ಜೋರಾಗಿ ಚಪ್ಪಾಳೆ ತಟ್ಟಿ.
1974ರಲ್ಲಿ ಈ ಪರಿಸರದ ಹಿರಿಯರು ಈ ಪ್ರದೇಶಕ್ಕೆ ಒಂದು ವಿದ್ಯಾದೇಗುಲದ ಅವಶ್ಯಕತೆ ಇದೆ ಎಂದು ಮನಗಂಡು ಆರಂಭಿಸಿದ ಈ ಶಾಲೆಯು ಇದೀಗ 45 ಸಂವತ್ಸರಗಳನ್ನು ಪೂರ್ಣಗೊಳಿಸಿದೆ. ನಮ್ಮ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ವ್ಯಾಸಂಗ ಮಾಡಲು ಅವಕಾಶವಿರುತ್ತದೆ. ಈ ಶೈಕ್ಷಣಿಕ ಸಾಲಿನಲ್ಲಿ ಸುಮಾರು 100 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಪ್ರಸ್ತುತ ಮುಖ್ಯ ಶಿಕ್ಷಕರಾಗಿ ಶ್ರೀಮತಿ ವತ್ಸಲ ಜೋಗಿಯವರು ಕಾರ್ಯನಿರ್ವಹಿಸುವ ನಮ್ಮ ಶಾಲೆಯಲ್ಲಿ ಸರ್ಕಾರದ ಯೋಜನೆಯಡಿ ಉಚಿತವಾಗಿ ದೊರೆಯುವ ಬಿಸಿಯೂಟ, ಕ್ಷೀರಭಾಗ್ಯ ಯೋಜನೆ, ಪಠ್ಯಪುಸ್ತಕ, ಸಮವಸ್ತ್ರ, ಶೂ ಸಾಕ್ಸ್, ವಿಟಮಿನ್, ಕಬ್ಬಿಣಾಂಶ, ಹುಳದ ಮಾತ್ರೆಗಳು, 6 ಮತ್ತು 7ನೇ ತರಗತಿಯವರಿಗೆ ಶುಚಿ ಮುಂತಾದ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಬಳಸಿಕೊಳ್ಳುತ್ತಿದ್ದಾರೆ. ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಶಾಲೆಯ ಮೂಲಕವೇ ಮಾಡಲಾಗುತ್ತದೆ. ಶುದ್ಧ ಕುಡಿಯುವ ನೀರಿಗಾಗಿ ಅಕ್ವಾಗಾರ್ಡ್ ಬಳಸುತ್ತಿದ್ದೇವೆ. ವರ್ಷಕ್ಕೊಮ್ಮೆ ಸರ್ಕಾರದ ವತಿಯಿಂದ ಶಾಲಾ ವಿದ್ಯಾರ್ಥಿಗಳ ವೈದ್ಯಕೀಯ ತಪಾಸಣೆ ಕೂಡ ನಡೆಯುತ್ತದೆ. 2017-18ನೇ ಸಾಲಿನಲ್ಲಿ ಹಲವಾರು ದಾನಿಗಳ ನೆರವಿನಿಂದ ಅಂದಿನ ಮುಖ್ಯ ಶಿಕ್ಷಕಿಯಾಗಿದ್ದ ಶ್ರೀಮತಿ ಟಿ ಸೀತಾಲಕ್ಷ್ಮಿ ಇವರ ನೇತೃತ್ವದಲ್ಲಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ನೋಟು ಪುಸ್ತಕ, 1ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಲೇಟು, ಬ್ಯಾಗ್, ಸಮವಸ್ತ್ರ ನೀಡಲಾಗಿದೆ. ನಮ್ಮ ಮುಖ್ಯ ಶಿಕ್ಷಕಿಯವರು ನೀಡುತ್ತಾ ಇದ್ದಾರೆ. ಪ್ರತಿಭಾ ಪ್ರದರ್ಶನ ರಸಗಳಿಗೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿ ವೇದಿಕೆಗೆ ರಂಗನ್ನು ನೀಡಿದ ಅತಿಥಿಗಳು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಒಂದು ಮಗು ಬೆಳೆಯಬೇಕಂತ ಹೇಳಿದರೆ ಅದಕ್ಕೆ ಭಾಷೆ ಮುಖ್ಯ ಆಗುತ್ತೆ. ಈಗ ನಾವು ಇಂಗ್ಲೀಷ್ ಮೀಡಿಯಂ ವಿದ್ಯಾಭ್ಯಾಸ ಅಂತ ಹೇಳುವುದಾದರೆ ಅಲ್ಲಿ ನಾವು ಕಲಿಯುವುದು ಖಾಲಿ ವ್ಯವಹಾರ, ನಾವು ಹೇಗೆ ಬಿಸ್ನೆಸ್ ಮಾಡುವಂಥದ್ದು, ಹೇಗೆ ಇನ್ನೊಬ್ಬರೊಂದಿಗೆ ಬೆರೆಯಬೇಕನ್ನುವಂಥ ಕಲಿಕೆ. ಆದರೆ ಇಲ್ಲಿ ಮಾತೃಭಾಷೆಯಲ್ಲಿ ನಾವು ಏನು ಕಲಿತೇವೆ ಆ ಒಂದು ಸಂಸ್ಕಾರ ನಮಗೆ ಇನ್ನೊಬ್ಬರೊಂದಿಗೆ ಬೆರೆಯುವಂತಹ ದಾರಿ ಮಾಡಿಕೊಡ್ತದೆ. ಹಾಗೆ ಯಾವ ರೀತಿಯಲ್ಲಿ ನಾವು ಬೆಳಿಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ನಮಗೆ ಸಿಗ್ತದೆ. ಇನ್ನೊಂದು ಹೇಳಿದಾದರೆ ನಾವು ಸರ್ಕಾರಿ ಶಾಲೆಯಲ್ಲಿ ಸೌಲಭ್ಯಗಳಿಲ್ಲ ಅಂತ ಹೇಳುವಾಗಿಲ್ಲ. ಯಾಕಂತ ಹೇಳಿದರೆ ಇಲ್ಲಿರುವಂತಹ ಅಧ್ಯಾಪಕ ವೃಂದ ಎಲ್ಲರೂ ಡಬಲ್ ಗ್ರಾಜ್ಯುಯೇಟ್ ಆದವರೇ. ಯಾಕಂತ ಹೇಳಿದರೆ ಇಂತಹ ಒಂದು ಅಧ್ಯಾಪಕ ವೃಂದದ ಅಡಿಯಲ್ಲಿ ಮಕ್ಕಳು ಕಲಿತಿದ್ದಾರೆ ಅಂತ ಹೇಳಿದರೆ ಅವರು ಎಂದಿಗೂ ಹಾಳಾಗಲಿಕ್ಕೆ ಸಾಧ್ಯ ಇಲ್ಲ. ಅವರ ಬದುಕಿನಲ್ಲಿ ತುಂಬ ಉತ್ತುಂಗದ ಶಿಖರವನ್ನು ಅವರು ಏರಲೇಬೇಕು ಅಂತ ಇದು. ಇನ್ನೊಂದು ವಿಷಯ ಹೇಳುವಂಥದ್ದು ಹೇಳಿದರೆ ಎಲ್ಲ ಮಗು ಹುಟ್ಟುವಾಗ ಮಗುವಾಗಿರ್ತದೆ. ಯಾಕಂತ ಹೇಳಿದರೆ ಅದನ್ನು ವಿಶ್ವಮಾನವನಾಗಿ ಮಾಡುವಂಥದ್ದು ಅವರಿಗೆ ಕೊಟ್ಟಂತಹ ಶಿಕ್ಷಣ, ಹಾಗೆಯೇ ತಂದೆ ತಾಯಿಗಳ ಮಾರ್ಗದರ್ಶನ, ಹಿರಿಯರ ಆಶೀರ್ವಾದ. ಯಾವಾಗಲೂ ನಾವು ಈಗ ಇಂಗ್ಲೀಷ್ ಮೀಡಿಯಂ ಶಾಲೆ ಅಂತ ಕಂಪ್ಯಾರಿಸನ್ ಮಾಡುವಂಥ ಸ್ಥಿತಿಗತಿಯಲ್ಲಿ ಇಲ್ಲ. ಆದರೂ ಕೂಡ ಎಷ್ಟೋ ಈಗ ಇನ್ನೊಂದು ಸಂತೋಷದ ವಿಷಯ ಅಂತ ಹೇಳಿದರೆ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆದರೂ ಕೂಡ ಎಲ್ಲ ಮಕ್ಕಳು ಇಲ್ಲಿ ವಿನ್ನರ್ಸ್, ಅಂದರೆ ಎಲ್ಲರೂ ಪ್ರಶಸ್ತಿ ವಿಜೇತರು, ಯಾರಿಗೂ ಬೇಜಾರಿಲ್ಲ. ಯಾಕಂತ ಹೇಳಿದರೆ ಅಷ್ಟರಲ್ಲೂ ಯಾರಾದರೂ ಪ್ರಶಸ್ತಿ ಸಿಗಲಿಲ್ಲ ಅಂತ ಹೇಳಿದರೆ ಬೇಜಾರು ಮಾಡುವುದು ಬೇಡ. ಯಾಕಂತ ಹೇಳಿದರೆ ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಇನ್ನು ಅವಶ್ಯವಾಗಿ ನಿಮಗೆ ಪ್ರಶಸ್ತಿ ಸಿಗುತ್ತೆ. ಯಾಕಂತ ಹೇಳಿದರೆ ನಾವು ಯಾವುದೇ ಒಂದು ಸ್ಪರ್ಧೆ ಆಗಿರಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ, ಅಲ್ಲಿ ಭಾಗವಹಿಸೋದು ಮುಖ್ಯ. ಅಲ್ಲಿ ಪ್ರೈಸ್ ನಾವು ಬರ್ತದಾ ಇಲ್ಲ ಅಂತ ಅದು ಎರಡನೇ ವಿಷಯ. ಹಾಗಾಗಿ ನಮ್ಮಲ್ಲಿ ಯಾವಾಗಲೂ ಶ್ರಮ, ಯಾವಾಗಲೂ ಶ್ರದ್ಧೆ, ಅದು ನಾನು ಯಾವ ರೀತಿಯಲ್ಲಿ ಮುಂದುವರಿಬೇಕಂತ ಹೇಳಿದ್ರೆ ಗುರಿ ನಮ್ಮ ಕಣ್ಣ ಮುಂದೆ ಇದ್ದೆ ಅಂತ ಹೇಳಿದರೆ ನಮಗೆ ನಿಜವಾಗಿಯೂ ಅಥವಾ ಶಾಶ್ವತವಾಗಿಯೂ ಯಾವಾಗಲೂ ನಾವು ಏನನ್ನು ಪಡಿಬೇಕು ಅದನ್ನು ಪಡೆದೇ ತೀರ್ತೇವೆ. ಅಂತಹ ಒಂದು ಅಂಥ ಒಂದು ಛಲ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಸೊ ಇನ್ನೊಂದು ವಿಷಯ ಅಂತ ಹೇಳಿದರೆ ನಾವು ಈಗಿನ ಮಕ್ಕಳ, ಯಾಕಂತ ಹೇಳಿದರೆ ನಾನು ಒಂದು ಇಂಜಿನಿಯರಿಂಗ್ ವಿದ್ಯಾಸಂಸ್ಥೆಯಲ್ಲಿ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಇರುವುದರಿಂದ ಈಗಿನ ಮಕ್ಕಳಲ್ಲಿ ಏನು ಕೊರತೆ ಇದೆ ಅನ್ನುವಂಥದ್ದು ನಮಗೆ ಮನಸ್ಸಿಗೆ ಬರ್ತದೆ. ಯಾಕಂತ ಹೇಳಿದರೆ ಅವರಿಗೆ ಬೇಕಾದದ್ದು ನೈತಿಕವಾಗಿಂಥ ಶಿಕ್ಷಣ. ಯಾಕಂತ ಹೇಳಿದರೆ ಒಂದು ಗುರುವಿನೊಟ್ಟಿಗೆ ಅಥವಾ ಒಂದು ಹಿರಿಯರೊಟ್ಟಿಗೆ ಮಾತಾಡುವಾಗ ಯಾವ ರೀತಿಯಲ್ಲಿ ನಾವು ಇರಬೇಕು, ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಇರುವಾಗ ಯಾವ ರೀತಿಯಲ್ಲಿ ನಾವು ಕುಳಿತುಕೊಳ್ಳಬೇಕು, ಅಂತಹ ಒಂದು ಸಂಸ್ಕಾರ ಅದು ನಾವು ಶಾಲೆಯಿಂದ ನಾವು ಅದನ್ನು ಶಾಲೆಯವರು ಶಿಕ್ಷಕರು ಕಲಿಸಬೇಕಂತ ಹೇಳಲ್ಲ, ಅದೆಲ್ಲ ನಮ್ಮ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಮನೆಯವರು ಅವರಿಗೆ ಕೊಡುವಂಥ ಶಿಕ್ಷಣ. ಯಾಕಂತ ಹೇಳಿದರೆ ಮನುಷ್ಯನ ಒಂದು ಅಭಿವೃದ್ಧಿಯಲ್ಲಿ ಪ್ರಥಮವಾಗಿ ಹೇಳಬೇಕಂತ ಹೇಳಿದರೆ ಎಷ್ಟೇ ಒಂದು ಉದ್ಯೋಗದಲ್ಲಿ ಒತ್ತಡಗಳಿದ್ದರೂ ಕೂಡ ನಾರ್ಮಲಿ ನಮ್ಮ ಅಧ್ಯಯನದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ 1 ಗಂಟೆ ಆದರೂ ನಾವು ಹಿರಿಯರ ಹತ್ರ ಮಾತಾಡಬೇಕಂತಂದರೆ
ಕೂದಲು ಬಿಳಿಯಾದವರು ಅಂದರೆ ಹಿರಿಯರ ಹತ್ರ ಮಾತಾಡಬೇಕು, ವೃದ್ಧರ ಹತ್ರ ಮಾತಾಡಬೇಕು. ಇನ್ನೊಂದು 2 ಗಂಟೆ ನಾವು ಸಣ್ಣ ಮಕ್ಕಳ ಜೊತೆ ಕಲಿಬೇಕಂತ. ಯಾಕಂತ ಹೇಳಿದರೆ ನಾವು ಯಾವಾಗ ಹಿರಿಯರ ಹತ್ರ ಮಾತಾಡ್ತೇವೆ ಅವರ ಅನುಭವಗಳು ನಮ್ಮಲ್ಲಿ ಬರ್ತದೆ, ನಮಗೆ ಅವರ ಮಾತಿನಿಂದ ಅವರು ಮಾಡಿದಂತಹ ತಪ್ಪುಗಳು ನಮಗೆ ಅರಿವಿಗೆ ಬರ್ತದೆ. ಅದರಿಂದ ಆ ತಪ್ಪನ್ನು ನಾವು ಅದನ್ನು ಸರಿ ಮಾಡಿಸಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಬರದಾಗಿ ನೋಡ್ಕೊಳ್ಬೇಕು. ಯಾಕಂದ್ರೆ ಆಲ್ವೇಸ್ ಮಿಸ್ಟೇಕ್ಸ್ ನಾವು ಅವಾಯ್ಡ್ ಮಾಡಬೇಕಂತ ಯಾವಾಗಲೂ. ಅಂತಹ ಒಂದು ಅನುಭವದ ಮಾತು ಆ ಹಿರಿಯರ ಮಾತು, ಹಿರಿಯರ ಅನುಭವದಲ್ಲಿ ಇರ್ತದೆ. ಹಾಗೆ ಮಕ್ಕಳೊಟ್ಟಿಗೆ ಆಡ್ತದೆ. ಮಕ್ಕಳು ದೇವರು ಅಂತ ಹೇಳ್ತಾರೆ. ಯಾಕಂದರೆ ಮಕ್ಕಳಲ್ಲಿ ಅವರ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇರುವುದಿಲ್ಲ. ಮುದ್ದಾಗಿ ಎಲ್ಲಾದರೂ ಹೊರಲಾಡ್ಕೊಂಡು ಹೇಗಾದರೂ ಭಾರಿ ಒಂದು ಸುಖಿ ಜೀವನ ಅವರದ್ದು. ಅಂತಹ ಸ್ಥಿತಿಯಲ್ಲಿರುವಾಗ ನಾವು ಕೂಡ ಅವರೊಟ್ಟಿಗೆ ಮಕ್ಕಳಾಗಿ ನಮ್ಮ ಏನೋ ಒತ್ತಡ ಇದೆ, ಏನೇ ಒಂದು ಕಾರ್ಯವೃತ್ತಿಯಲ್ಲಿ ಏನೇದು ಒತ್ತಡ ಇದ್ದು ಆಗಾಗಲೇ ನಮ್ಮ ಈ ಒಂದು ಸುಸಂದರ್ಭದಲ್ಲಿ ನಾನು ನನ್ನ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರಿಗೂ ಒಂದು ಅಭಿನಂದನೆಗಳು ಹೇಳ್ತೇನೆ. ಯಾಕಂತ ಹೇಳಿದರೆ ಅವರ ಒಂದು ಪ್ರಾಯೋಜಕತ್ವದಲ್ಲಿ ನಾವೆಲ್ಲ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ಎಲ್ರಿಗೂ ಮಕ್ಕಳಿಗೂ ಆಗಲಿ ಹಾಗೆ ಅವರ ಪೋಷಕರಿಗೆ ಆಗಲಿ ಎಲ್ಲ ರೀತಿಯ ಅನುಕೂಲಗಳು ಸೌಲಭ್ಯಗಳು ಭವ್ಯವಾದ ವೇದಿಕೆಯಲ್ಲಿ ಇಂತಹ ಒಂದು ಯಶಸ್ಸು ಪೂರ್ವಕವಾದ ಹಾಗೂ ವಿಜೃಂಭಿತವಾದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಹಾಗೂ ಈ ಕಾರ್ಯಕ್ರಮದ ಹಿಂದೆ ಇರುವ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಅವರ ಸಹಶಿಕ್ಷಕ ವರ್ಗ ಇವರೆಲ್ಲರನ್ನು ನಾನು ಪ್ರಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಇಷ್ಟೊಂದು ಯಶಸ್ವಿಪೂರ್ವಕ ಕಾರ್ಯವನ್ನು ಮಾಡಬೇಕಾದ್ರೆ ಬಹಳ ದಿನಗಳಿಂದ ತಯಾರಿಯನ್ನು ನಾನು ಗಮನಿಸಿದ್ದೇನೆ. ಹೊಸದಾಗಿ ಮುಖ್ಯ ಶಿಕ್ಷಕಿಯವರು ಆಗಮಿಸಿದ್ದಾರೆ. ಉತ್ಸಾಹದ ಚಿಲುಮೆಯಂತೆ ಅವರು ತಮ್ಮ ಶಿಕ್ಷಕರೊಡಗೂಡಿ ಹಾಗೂ ಅವರಿಗೆ ಬೆಂಗಾವಲಾಗಿ ಶಾಲಾಭಿವೃದ್ಧಿ ಸಮಿತಿ ಕೂಡ ಅವರೊಂದಿಗೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ಒಂದು ಸಹಾಯವನ್ನು ಮಾಡಿದ್ದಾರೆ. ಆ ಒಂದು ವಿಚಾರವನ್ನು ಇಲ್ಲಿ ನೆನಪಿಸುತ್ತಾ ಒಂದೇ ಒಂದು ವಿಚಾರ, ಕನ್ನಡ ಮಾಧ್ಯಮ ಆಗಲಿ ಆಂಗ್ಲ ಮಾಧ್ಯಮ ಆಗಲಿ ಇವತ್ತು ಮನುಷ್ಯನಿಗೆ ನೈತಿಕ ಮೌಲ್ಯವನ್ನು ಕೊಡುವಂಥದ್ದು ಮಾತ್ರ ಶಿಕ್ಷಣ. ಅದು ಯಾವ ಮಾಧ್ಯಮದಲ್ಲೇ ಕಲಿಯಲಿ, ಅವ ತಂದೆ ತಾಯಿಯನ್ನು ಗೌರವಿಸ್ತಾನ, ಅದು ಅವನು ಪಡೆದಂತಹ ಶಿಕ್ಷಣ. ಅದು ಮಾಧ್ಯಮ ಯಾವುದೇ ಆಗಲಿ. ಒಂದು ಮಾತಿದೆ, ಸ್ವಾಧೀನಂ ಸಮತಿಕ್ರಮ್ಯಂ ಮಾತರಂ ಪಿತರಣ ಗುರುಂಚ ಅಸ್ವಾಧೀನಂ ಕಥಂ ದವ್ಯಂ ಪ್ರಕಾರಾಭಿರಾಧ್ಯತೆ. ಕಣ್ಣಿಗೆ ಕಾಣುವ ನಮ್ಮ ಸ್ವಾಧೀನದಲ್ಲಿರುವ ಭಗವಂತ ಸ್ವರೂಪಿಯಾದ ತಂದೆ ತಾಯಿಗಳನ್ನು ನಮಸ್ಕರಿಸದೆ ಕಣ್ಣಿಗೆ ಕಾಣದ ಭಗವಂತನನ್ನು ನಮಸ್ಕರಿಸ್ತಾ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೇವೆ. ತಂದೆ ತಾಯಿಗಳು ಮೂಲೆ ಗುಂಪಾಗ್ತಾ ಇದ್ದಾರೆ. ಅದರಿಂದ ಆ ವಿಚಾರಗಳನ್ನು ಕಲಿಸದಂತಹ ಶಿಕ್ಷಣ ಅಲ್ಲ. ತಂದೆ ತಾಯಿಯನ್ನು ಗೌರವಿಸುವ, ಹಿರಿಯರನ್ನು ಪುರಸ್ಕರಿಸುವ, ನಮ್ಮ ಸನ್ಮಿತ್ರರನ್ನು ಸದಾ ಪ್ರೀತಿಯಿಂದ ನೋಡುವಂಥ ಶಿಕ್ಷಣ ಇದ್ರೆ ಅದು ಶಿಕ್ಷಣ. ಮಾಧ್ಯಮ ಯಾವುದೇ ಆಗಲಿ ಅಂಥ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಲಿ, ಮಕ್ಕಳು ಭವ್ಯ ಪ್ರಜೆಗಳಾಗಲಿ ಅಂತ ಹೇಳಿ ಸೀತಾಲಕ್ಷ್ಮಿ ಮೇಡಮ್ ಇರುವಾಗ ನಾವು ಎಲ್ಲರೂ ಹೇಳ್ತಾ ಇದ್ದೆವು ಬಹಳ ಒಳ್ಳೆಯ HM ಇದ್ದಾರೆ. ಹಾಗೂ STMC ಅವರು ಸಹ STMC ಅವರು ಊರಿನವರು ಎಲ್ಲರೂ ಸರ್ಕಾರಿ ನಮ್ಮ ಬಬುಕಟ್ಟೆಯ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರಿ. ಅದೇ ರೀತಿ ಈಗ ನಮ್ಮೂರಿನ ಶಾಲೆಗೆ ಹೊಸ ಮುಖ್ಯ ಶಿಕ್ಷಕಿ ಬಂದಿದ್ದಾರೆ. ಬಂದು ಕೇವಲ 4 ತಿಂಗಳಾಗಿದೆ. ಈಗ ತಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸುವುದರ ಮೂಲಕ ತಾನು ಮೌನವಾಗಿದ್ದರೂ ಸಹ ತನ್ನ ಕರ್ತವ್ಯದ ಮೂಲಕ ಅವರು ತಮ್ಮ ಸೇವೆಯನ್ನು ಈ ಊರಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಖಾಸಗಿ ಶಾಲೆಗಳಲ್ಲಿ ವಾರ್ಷಿಕೋತ್ಸವಗಳು ನಡೆಯುವಾಗ ಶಾಲೆಗೆ ಯಾವುದೇ ಹೊರೆ ಇರುವುದಿಲ್ಲ. ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ನಡೆಸಬೇಕಾದ್ರೆ ಇದಕ್ಕೆ ದಾನಿಗಳ ಸಹಕಾರ ಬಹಳ ಅಗತ್ಯ. ಅದೇ ರೀತಿ ಈ ಶಾಲೆಯಲ್ಲಿ 1.5 ವರ್ಷದ ಹಿಂದೆ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆಯಾಗಿ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾದ್ದು ಊರಿನವರ, STMC ಅವರ, ಪೋಷಕರ ಸಹಕಾರ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಲ್ಲಿ ಹಾಗೂ ಸದಸ್ಯರಲ್ಲಿ ನಾನೊಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈಗ ಈವರೆಗೆ ನಾವು ಕನ್ನಡ ಮಾಧ್ಯಮಗಳಲ್ಲಿ ಅತ್ಯುತ್ತಮವಾದ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ LKG UKG ಮಾಡುವಂತಹ ಅವಕಾಶಗಳು ಸರ್ಕಾರಿ ಶಾಲೆಯಲ್ಲೂ ಸಿಗ್ತದೆ ಅಂತ ಅನಿಸ್ತದೆ. ಅಂತಹ ಅವಕಾಶಗಳಿದ್ದರೆ ತಾವು ದಯವಿಟ್ಟು ಈ ಊರಿನಲ್ಲಿ
ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿ ನಮ್ಮ ಸರ್ಕಾರಿ ಶಾಲೆಯ ಉಳಿವಿಗಾಗಿ ತಾವೆಲ್ಲರೂ ಕೈ ಜೋಡಿಸೋಣ. ಅದೇ ರೀತಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬೇಕಾದ್ರೆ ಈಗಾಗಲೇ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಈ ಶಾಲೆಗೆ ಒಬ್ಬ ಗೌರವ ಶಿಕ್ಷಕಿಯನ್ನು ಇಟ್ಟುಕೊಂಡಿದ್ದಾರೆ. ಆ ರೀತಿಯಾಗಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಮುಂದಕ್ಕೂ ತಮ್ಮ ಸಹಕಾರದೊಂದಿಗೆ ಈ ಶಾಲೆಯ ಮುಖ್ಯ ಶಿಕ್ಷಕರು, STMC ಹಾಗೂ ಎಲ್ಲರ ಸಹಕಾರದೊಂದಿಗೆ ಈ ಶಾಲೆಯು ಇನ್ನೂ ಅಭಿವೃದ್ಧಿಯನ್ನು ಹೊಂದಲಿ ಎಂದು ನಿನ್ನೆ ತಾನೇ ನನಗೆ ಒಂದು ನ್ಯೂಸ್ ಬಂತು. ಇದು ಸತ್ಯ ವಿಷಯ. ತಾಯಿಗೆ 85 ವರ್ಷ ಆಗಿದೆ. ತಂದೆ ಹೇಳುದಂತೆ ಡಾಕ್ಟರ್ ಹತ್ರ ಮೇಲೆ ಕಳಿಸುವ ಇಂಜೆಕ್ಷನ್ ಕೊಡಿ ಅಂತ. ಹಾಗಾದರೆ ನಮ್ಮ ಕಾಲ ಎಲ್ಲಿವರೆಗೆ ಹೋಗಿದೆ? ನಾವು ಒಂದು ಕಾಲದಲ್ಲಿ 85 ವರ್ಷ ತಲುಪ್ತೇವಾ ಇಲ್ವಾ ಅಂತ ಅವರು ಆ ಗಮನವನ್ನು ಸ್ವಲ್ಪ ಇಟ್ಟುಕೊಳ್ಬೇಕಿತ್ತು. ದಯವಿಟ್ಟು ನಿಮ್ಮ ನಾನು ಪ್ರಾಯ ಆಗಿದೆ ಅಂತ ಹೇಳೋದಲ್ಲ, ಇದು ಲೋಕದ ವಿಷಯ. ಎಲ್ಲರನ್ನು ಗೌರವಿಸಿ ಪ್ರೀತಿಸಿ. ನಮ್ಮಲ್ಲಿ ಯಾವಾಗ ಆಗಲೇ ಹೇಳಿದ್ರು ಪ್ರೌಢ ಶಿಕ್ಷಕಿ ನೈತಿಕ ಮೌಲ್ಯ ಬೇಕು ನಮ್ಮಲ್ಲಿ ಅಂತೇಳಿ. ನಮ್ಮಲ್ಲಿ ಆಧ್ಯಾತ್ಮಿಕತೆ ಬೇಕು, ಮೌಲ್ಯ ಬೇಕು. ಮೌಲ್ಯ ಅಂದರೆ ಏನು? ನಾವು ಜೀವನದಲ್ಲಿ ನಡೆಸುವಂಥ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳುವುದು. ಅದು ಕೊರತೆಯೇ ಈ ಒಂದು ಮಾತಿಗೆ ಕಾರಣ ಆಗ್ತದೆ. ಯಾಕೆಂದರೆ ನಮ್ಮನ್ನು 9 ತಿಂಗಳು ಹೆತ್ತು ಹೊತ್ತು ಸಾಕಿದ ತಾಯಿಗೆ ಮೇಲೆ ಹೋಗಲಿಕ್ಕೆ ಇಂಜೆಕ್ಷನ್ ಕೊಡಲಿಕ್ಕೆ ಹೇಳಬೇಕಾದ್ರೆ ಆ ಮಗ ಹೇಗಿರ್ಬೋದು ಅಂತೇಳಿ ನನಗೇನೆ ಶಾಕ್ ಆಯಿತು. ನಾನು ನನ್ನ ಮಗನ ಹತ್ರ ಹೇಳಿದೆ, ಹೀಗೆ ವಿಷಯ ಉಂಟು ಅಂತೇಳಿ. ನೀವು ಹೆದರಬೇಡಿ, ನಿಮಗೆ ನಾನು ಹಾಗೆ ಮಾಡೋದಿಲ್ಲ ಅಂತ ಹೇಳಿದ. ಅಲ್ಲ, ನಾನು ವಿಷಯ ಗೊತ್ತಿರಲಿ ಅಂತ ಹೇಳಿದ್ದು. ಎಲ್ಲರೂ ಹಾಗೆ ಮಾಡೋದಿಲ್ಲ. ಎಷ್ಟೋ ಮಕ್ಕಳು ತಾಯಿ ತಂದೆಯನ್ನು ಹಾಸಿಗೆಯಲ್ಲಿ ಮಲಗಿಸಿ ಪ್ರೀತಿಯಿಂದ ಬಾಯಿ ತುತ್ತನ್ನು ಕೊಡುವಂಥ ಮಕ್ಕಳು ಕೂಡ ಇದ್ದಾರೆ. ಆದ್ದರಿಂದ ಈ ಒಂದು ಶಾಲೆಯಲ್ಲಿ ನಾನು ಬಹಳ 11 ವರ್ಷಗಳವರೆಗೆ ಮುಖ್ಯ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸಿ ಈಗ 1.5 ವರ್ಷದಿಂದ ನಿವೃತ್ತಿ ಹೊಂದಿದ್ದೇನೆ. ನಮ್ಮ ಈಗಿನ ಮುಖ್ಯ ಶಿಕ್ಷಕಿ ಬಹಳ ಒಂದು ಉತ್ಸುಕತೆಯವರು. ಅವರು ಅವತ್ತೇ ಹೇಳಿದರು, ನಾವು ಶಾಲೆಯಲ್ಲಿ ಒಂದು ಸ್ಕೂಲ್ ಡೇ ಮಾಡ್ತೇವೆ, ನಿಮ್ಮ ಸಹಾಯ ಬೇಕು ಅಂತ. ಆದರೆ ಅವರು ಕರೆದಾಗ ನನಗೆ ಬರಲಿಕ್ಕೆ ಕೆಲವು ಸಮಸ್ಯೆಗಳು ನನಗೆ ಎದುರಾಗಿತ್ತು. ಯಾಕೆಂದರೆ ಈಗ ನಾನು ಮನೆಯಲ್ಲಿ ಕೆಲವು ಕಾರ್ಯಕ್ರಮಗಳಿಗೆ ಹೋಗದಿದ್ದರೆ ಮೊದಲು ನಿಮಗೆ ಶಾಲೆಯ ನೆವನ, ಈಗ ಯಾವ ನೆವನ ಅಂತ ಕೇಳ್ತಾರೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಬೇಕಾಗ್ತದೆ. ಆದರೂ ಕೂಡ ಈ ಶಾಲೆಯ ಮೇಲೆ ಪ್ರೀತಿ ನನಗೆ ಯಾವತ್ತೂ ಹೋಗುವುದಿಲ್ಲ. ಯಾಕೆಂದರೆ ಆಗ ಒಂದು ಮಾತು ಹೇಳಿದರು, ಅನ್ನದಾತ ಮಕ್ಕಳು ಅಂತೇಳಿ. ಯಾರು? ನಮ್ಮ ಧನಲಕ್ಷ್ಮಿ ಮೇಡಮ್. ಕರೆಕ್ಟ್. ಯಾಕೆಂದರೆ ಮಕ್ಕಳಿದ್ರೆ ಮಾತ್ರ ಶಿಕ್ಷಕ ವೃತ್ತಿ. ಶಿಕ್ಷಕ ವೃತ್ತಿ ಮಾತ್ರ ಮಾಡಿದರೆ ಮಾತ್ರ ನಮಗೆ ಸಂಬಳ, ಇಲ್ಲದಿದ್ದರೆ ಎಲ್ಲಿಂದ? ಆದ್ದರಿಂದ ಮಕ್ಕಳೇ ನಮ್ಮ ಅನ್ನದಾತರು ಅಂತ ನಾನು ಸಹ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದಂಥ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು, ಶಿಕ್ಷಕರಿಗೆ ಎಲ್ಲರಿಗೆ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಹೇಳುತ್ತಾ, ಇನ್ನೊಂದು ನಮ್ಮ ಹಳೆ ವಿದ್ಯಾರ್ಥಿ ಸಂಘ, ಬಹಳ ಯುವಕರೇ ಇದ್ದಾರೆ. ಬಹುಶಃ ಬಬ್ಬುಕಟ್ಟೆ ಶಾಲೆಯ ಪ್ರೈಮರಿ ಹೈಸ್ಕೂಲಿಗೆ 2ಕ್ಕೂ ಒಳ್ಳೆಯ ಹೆಸರಿದೆ. ಹಾಗೆಯೇ ಮೊನ್ನೆ ಯಾರೋ ಹೇಳಿದರು ಬಬ್ಬುಕಟ್ಟೆಯಲ್ಲಿ ವಿದ್ಯಾರ್ಥಿ ಸಂಘ ಕೂಡ ಚೆನ್ನಾಗಿದೆ ಅಂತೇಳಿ. ಬಹುಶಃ ಇದನ್ನು ನಾವು ಉಳಿಸಿಕೊಂಡು ಹೋದರೆ ಬಹಳ ಒಂದು ಉತ್ತಮ ಅಂತ ಹೇಳುತ್ತಾ ನಗುಮುಖದಿಂದ ಏನೋ ಸನ್ನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದನ್ನು ಈ ಶಾಲೆಯನ್ನು ಚೆನ್ನಾಗಿ ನಡೆಸಿಕೊಂಡು ಒಂದು ಶಾಲೆಯಲ್ಲಿ ಹಬ್ಬದ ವಾತಾವರಣ ಇದೆ. ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಪ್ರತಿಫಲಿಸಲು ಒಂದು ಅವಕಾಶವಾಗಿದೆ. ಮಕ್ಕಳೇ, ನೀವು ಇನ್ನು ಮುಂದೆಯೂ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹಾಗೂ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಾಗೂ ನಿಮ್ಮ ಹೆತ್ತವರಿಗೂ ಕೀರ್ತಿಯನ್ನು ತಂದುಕೊಡಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ. ಇನ್ನೋರ್ವ ಅತಿಥಿಗಳಾದ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೂ ಆಗಿರುವ ಹಳೆ ವಿದ್ಯಾರ್ಥಿ ಸಂಘವನ್ನು ಮುನ್ನಡೆಸುತ್ತಿರುವ ಶ್ರೀಯುತ ಯತೀಶ್ ಹೊಸಗದ್ದೆಯವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮವರೇ ಆದ ನಮ್ಮ ನೆರೆಯ ಪ್ರೌಢಶಾಲೆ ಪೆರ್ಮನ್ನೂರು ಇದರ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿಯವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. गणदैवताय गणाध्यक्षाय धीमहि गुणशरीराय गुणमण्डिताय
गणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि छुपा है मोरिया उससे ही जय हो तो दिग्विजय हो तेरी तरह मोरिया लाख कोई धमकारे हम तेरी राहों पे चलते हम नहीं रुकने वाले देवा देवों का देव का माता देवा देवों का देव का रुकने न तुझे रुकने न गान चतुराय गान प्राणाय गानान्तरात्मने गानोत्सुकाय गानमत्ताय गानोत्सुक मनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गुरुब्रह्मा गुरुविष्णु गुरु साक्षात् परब्रह्मा तस्मै श्री गुरवे नमः। मेरा 16 का डोला 46 की छाती सीधी बात बोलूं बातें घुमानी नहीं आती 16 का डोला 46 की छाती सीधी बात बोलूं बातें घुमानी नहीं आती जिगरा है टाइगर दिमाग से हाइपर पता मची सटकली गोली मारू जैसे स्नाइपर यस मेरा बदमा है टाइगर मेरा बदमा है टाइगर अरे मेरी मेरी पता मची सटकली पता मची सटकली పక్కలో బీటుని గడ్డ పంగు చేస్తాడు
కన్నెరు ఊరుద పిలిపులు నలిపున పొర్లుతు యానా ఆసేద కన్నెరు ఊరుద పొన్నుల తెలిపున మర్లుతు యానా ఆసేద పెట్టెగు ఊరుద పిలికులు నలిపున పొర్లుతు యానా ఆసేద కన్నెరు ఊరుద పొన్నులు తెలిపున మర్లుతు యానా అరే ఊరుద పిలికులు నలిపున పొర్లుతు యానా ఆసేద కన్నెరు ఊరుద పొన్నులు తెలిపున మర్లుతు యానా स्वैग से करेंगे सबका स्वागत स्वैग से करेंगे सबका स्वागत धमाधम ढोल बजे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाने सारा जहां
ಇದ್ರೆ ಬಾಡೂಟ ಆಡ್ತಾ ಇದ್ರೆ ಜೂಟಾಟ ಲೈಫು ಇಷ್ಟ ಜಗ್ಗೇಶ ನೀರ್ ದೋಸೆ ಇದ್ರೆ ಬಾಡೂಟ ಆಡ್ತಾ ಇದ್ರೆ ಜೂಟಾಟ ಲೈಫು ಇಷ್ಟ ಜಗ್ಗೇಶ ನೀರ್ ದೋಸೆ ಮನೆಗೆ ಹೋದ್ರು ಮಸನಗ್ ಹೋದ್ರು ಮತ್ಸಾಗೋ ಎಂದೆಂದಿದ್ದು ಓದಸ್ಯಾಗಯ್ಯ बेटाकरे जात का सोत का ಇದ್ರೆ ಬಾಡೂಟ ಆಡ್ತಾ ಇದ್ರೆ ಜೂಟಾಟ ಕೃಷ್ಣ ಜಗ್ಗೇಶ ನೀರ್ ದೋಸೆ बेटाकरे जात का सोत का जुम्मा ತಲೆಮಾರು ಕೇಳಲೇಬೇಕಿರುವ ಕಥೆ ಪುಣ್ಯಕೋಟಿಯ ಕಥೆ. ಇದು ಸತ್ಯದ ಕಥೆ, ಇದು ಪ್ರಾಮಾಣಿಕತೆಯ ಕಥೆ. ಪುಣ್ಯಕೋಟಿ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಗೋವು ಪುಣ್ಯಕೋಟಿ. ಕ್ರೂರ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ತಾಳ್ಮೆ, ಸಹನೆ ಮತ್ತು ಸತ್ಯನಿಷ್ಠೆಯಿಂದ ದುರುಳ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುವ ಕಥೆ ಈ ಪುಣ್ಯಕೋಟಿಯ ಕಥೆ. ಪ್ರಾಮಾಣಿಕತೆ ಮತ್ತು ಸತ್ಯಪರತೆಯ ಮಹತ್ವವನ್ನು ಸಾರುವುದು ಈ ಹಾಡಿನ ಮುಖ್ಯ ಹಂದರ. ಹೃದಯವನ್ನು ಆರ್ದ್ರಗೊಳಿಸುವ ಈ ಸತ್ಯಪರತೆಯ ಕಥೆಯನ್ನು ಸಾತ್ವಿಕ ಗೋವು ಪುಣ್ಯಕೋಟಿಯ ಕಥೆಯನ್ನು ಹೇಳುವ ಈ ಗೋವಿನ ಹಾಡನ್ನು ಈಗ ಕೇಳೋಣ ಬನ್ನಿ. ಧರಣಿ ಮಂಡಲ ಮಧ್ಯದೊಳಗೆ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಬೇವೆನು. ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಬೇವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲ ಮೂದುತ ಕೊಲ್ಲಗೌಡನು ಮನಸ್ಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷಲಿ. ಎಳೆಯ ಮಾವಿನ ಮರದ ಕೆಳಗೆ ಕೊಳಲ ಮೂದುತ ಕೊಲ್ಲಗೌಡನು ಮನಸ್ಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷಲಿ.
ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆ ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆ ಹಸಿದು ಬೆಟ್ಟದ ಕಿಕ್ಕಿಯೊಳು ತಾನಿದ್ದನು ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನಿ ತುಳುಕಲೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚೆದುರಿ ಹೋದರು ಹಸುಗಳು ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನು ತಾ ಚೆಂದದಿ ತಾ ಬರುತ್ತಿದೆ ಹಿಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ಜಾತನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆ ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಖುಷಿಯನಾಡುವೆ ಎಂದಿತು
ಕಥೆ ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆ ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿ